ಉಜಿರೆಯ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನವನ್ನ ಉಜಿರೆಯ ಡಿ ರತ್ನವರ್ಮ ಹೆಗಡೆ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ಮೆರವಣಿಗೆಯ ಮೂಲಕ ಉಜಿರೆ ಡಿ ರತ್ನವರ್ಮ ಹೆಗಡೆ ಕ್ರೀಡಾಂಗಣಕ್ಕೆ ಆಗಮಿಸಿದ್ರು. ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮಾತನಾಡಿ, ನಾವು ನಮ್ಮ ಸಂಪತ್ತು, ಆಯಸ್ಸು ಎಲ್ಲವನ್ನ ತ್ಯಾಗ ಮಾಡಿ ದೇಶವನ್ನ ಭದ್ರ ಮಾಡುತ್ತೇವೆ ಎನ್ನುವಂತಹ ಸಂಕಲ್ಪ ಮಾಡಬೇಕು. ರಾಷ್ಟ್ರ ವಿರೋಧಿಗಳು, ದೇಶದ್ರೋಹಿಗಳು ಯಾರೇ ಆದರೂ ಅವರನ್ನ ನಾವು ಖಂಡಿಸಬೇಕು, ಅವರನ್ನ ನಾವು ವಿರೋಧಿಸಬೇಕು ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನ ಪಾಲಿಸಬೇಕು ಎಂದು ಹೇಳಿದ್ರು. ಯಾವುದೇ ಬಲಿದಾನ, ತ್ಯಾಗ ಮತ್ತು ಯಾವುದೇ ನಾವು ನಮ್ಮ ಸಂಪತ್ತು, ಆಯಸ್ಸು ಎಲ್ಲವನ್ನೂ ತ್ಯಾಗ ಮಾಡಿ ರಾಷ್ಟ್ರವನ್ನು ಭದ್ರ ಮಾಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕು. ರಾಷ್ಟ್ರ ವಿರೋಧಿಗಳು, ರಾಷ್ಟ್ರಕ್ಕೆ ದೋಷವನ್ನು ಮಾಡ್ತಕ್ಕಂಥವ್ರು, ರಾಷ್ಟ್ರ ಹಿತಕ್ಕೆ ದೋಷ ಮಾಡ್ತಕ್ಕಂಥವ್ರು, ಅವರು ಯಾರೇ ಇರಲಿ ಅವರನ್ನು ನಾವು ಖಂಡಿಸಬೇಕು, ಅವರನ್ನು ನಾವು ವಿರೋಧಿಸಬೇಕು. ಎರಡನೇದಾಗಿ ಶಿಕ್ಷಣ. ಇವತ್ತು ನಿಮ್ಮ ತಲೆಮಾರಿಗೆ ಬರುವಾಗ ನಿಮ್ಮ ತಾತಂದಿರನ್ನು ನೀವು ಯೋಚನೆ ಮಾಡಿ, ನಿಮ್ಮ ಅಜ್ಜ ಹೇಗಿದ್ದರು, ನಿಮ್ಮ ಅಜ್ಜಿ ಹೇಗಿದ್ದರು, ಅವರು ಶಿಕ್ಷಣದಿಂದ ವಂಚಿತರಾಗಿ ಬಡತನದಿಂದ ಹೇಗೆ ಬದುಕನ್ನು ಸಾಗಿಸಿದರು. ಕಾರ್ಯಕ್ರಮದಲ್ಲಿ ಸ್ವಸ್ಥ ಮನಸ್ಸು, ಸ್ವಚ್ಛ ಪರಿಸರ, ಗಾಂಧಿ ಮಾರ್ಗ ಎಂಬ ಧ್ಯೇಯ ವಾಕ್ಯದ ಫಲಕವನ್ನ ಹೇಮಾವತಿ ಹೆಗಡೆಯವರು ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭ ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸಿದ ಕಾರು ವಿಶೇಷ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಅಧ್ಯಾಪಕರು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 10,000 ಮಂದಿ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಉಜಿರೆ.